ಭಾರತದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಶಿಖರದಿಂದ ಸಾಗರಯಾನದಲ್ಲಿ ಭಾಗಿಯಾಗಿರುವ ರಾಜ್ಯದ 5 ಯುವತಿಯರು ಮಲ್ಪೆಗೆ ಆಗಮಿಸಿದ್ದಾರೆ. ಕಾಶ್ಮೀರದಲ್ಲಿ ಕೋಲ್ಹೆ ಶಿಖರವನ್ನು ಯಶಸ್ವಿಯಾಗಿ ಏರಿ ಅನಂತರ ಲಡಾಖ್ನಿಂದ 3000 ಕಿಲೋಮೀಟರ್ ಸೈಕಲ್ ಯಾನ ಮಾಡುತ್ತಾ ಕಾರವಾರಕ್ಕೆ ಬಂದು ಕಾರವಾರದಿಂದ ಕರ್ನಾಟಕದ ಕರಾವಳಿಯ 300 ಕಿಲೋಮೀಟರ್ ಸಮುದ್ರದಲ್ಲಿ ಕಯಾಕಿಂಗ್ ಯಾನ ಮಾಡುತ್ತಾ ಮಲ್ಪೆ ಸಮುದ್ರ ತೀರಕ್ಕೆ ಆಗಮಿಸಿದ್ದಾರೆ. ಮಲ್ಪೆ ಸಮುದ್ರ ತೀರದಲ್ಲಿ ಜಿಲ್ಲಾಡಳಿತದ ಪರವಾಗಿ ಪ್ರಭಾರ ಜಿಲ್ಲಾಧಿಕಾರಿಯಾಗಿರುವ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ನವೀನ್ ಭಟ್ ರವರು ಯುವತಿಯರು ಸಾಹಸ ಕ್ರೀಡೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸುವ ಜೊತೆಗೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡುವ ದಿಟ್ಟ ನಿರ್ಧಾರ ಮಾಡಬೇಕು ಅಂತ ತಿಳಿಸಿದರು. ಶಿಖರ್ ಟು ಸಾಗರ್ ಎಕ್ಸ್ಪಿಡಿಷನ್ ಅಂತ ಹೆಸರು ಏನಿರುತ್ತೆ ಅದೇ ರೀತಿ ನಾವು ಶಿಖರದಿಂದ ಸಾಗರದವರೆಗೆ ಪ್ರಯಾಣವನ್ನು ಬೆಳೆಸಿದ್ದೇವೆ. ಅಂದರೆ ಶಿಖರ ಕೊಲಾಯ್ ಪೀಕ್ನ ಚೂಸ್ ಮಾಡಿದರೆ ಕಾಶ್ಮೀರಲ್ಲಿರುವಂಥ ಕೊಲಾಯ್ ಪೀಕ್ 5425 ಮೀಟರ್ ಎತ್ತರ ಇದೆ. ಅದನ್ನು ನಾವು ಕ್ಲೈಮ್ ಮಾಡಿದ್ವಿ. ಅದನ್ನ ಕ್ಲೈಮ್ ಮಾಡಿದ ನಂತರ ಲಡಾಖ್ನ ಕರ್ದುಂಗ್ಲಾ ಪಾಯಿಂಟ್ ಏನಿದೆ ಅಲ್ಲಿಂದ ಕಾರವಾರದವರೆಗೆ ನಾವು 3350 ಕಿಲೋಮೀಟರ್ವರೆಗೆ ಸೈಕ್ಲಿಂಗ್ ಅನ್ನು ಮಾಡಿದ್ವಿ. ಅದಾದ ನಂತರ ಕಾರವಾರದಿಂದ ಮಂಗಳೂರುವರೆಗೆ 300 ಕಿಲೋಮೀಟರ್ಗಳನ್ನು ಕಾಯಾಕಿಂಗ್ನ ಮಾಡ್ತಾ ಇದ್ವಿ. ಈಗ ಸದ್ಯಕ್ಕೆ ನಾವು ಉಡುಪಿಯನ್ನು ತಲುಪಿದ್ವಿ. ಇದು ನಾವು 5 ಜನ ವುಮೆನ್ಸ್ ಎಕ್ಸ್ಪಿಡೇಷನ್. ಇದು 5 ಜನ ಹೆಣ್ಮಕ್ಳು ಸೇರಿ ಮಾಡ್ತಿರೋದು. ಧನಲಕ್ಷ್ಮಿ, ಶಿ ಇಸ್ ಖೇಲೋ ಇಂಡಿಯಾ ಗೋಲ್ಡ್ ಮೆಡಲಿಸ್ಟ್, ಮತ್ತೆ ಕಾಯಾಕಿಂಗ್ ಅಂಡ್ ಕೆನೋಯಿಂಗ್ ನ್ಯಾಷನಲ್ ಲೆವೆಲ್ ಮೆಡಲಿಸ್ಟ್ ಇದ್ದಾರೆ. ಇವರು ಬೇಸಿಕ್ ಮೌಂಟೈನರಿಂಗ್ ನ ನಿಯರ್ ಇನ್ಸ್ಟಾಪ್ ಮೌಂಟೈನರಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇವರು ಐಶ್ವರ್ಯ, ಇವರು ನಮ್ಮ ಟೀಮಲ್ಲಿ ತುಂಬಾ ಯಂಗೆಸ್ಟ್ ಒನ್. ಮತ್ತೆ ಇವರು ಕಾಯಾಕಿಂಗ್ ಮತ್ತೆ ಕೆನೋಯಿಂಗ್ ಅಲ್ಲಿ ನ್ಯಾಷನಲ್ ಲೆವೆಲ್ ಮೆಡಲಿಸ್ಟ್ ಕೂಡ ಹೌದು. ಮತ್ತೆ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೈನರಿಂಗ್ ಅಲ್ಲಿ ಬೇಸಿಕ್ ಮೌಂಟೈನರಿಂಗ್ ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ದಾರೆ. ಪುಷ್ಪ, ಇವರು ಕೊಡಗಿನಿಂದ ಬಂದಿದ್ದಾರೆ. ಇವರು ಕ್ಲೈಂಬರು, ಕೋಲಾರ್ ಬೋರ್ಡಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಮೆಡಲಿಸ್ಟ್ ಕೂಡ ಹೌದು. ಮತ್ತೆ ಬೇಸಿಕ್ ಮೌಂಟೈನರಿಂಗ್ ಕೋರ್ಸ್ ನ NIM ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ದಿಸ್ ಇಸ್ ಆಶಾ, ಶಿ ಇಸ್ ನ್ಯಾಷನಲ್ ಲೆವೆಲ್ ಕಯಾಕಿಂಗ್ ಅಂಡ್ ಕೆನೋಯಿಂಗ್ ಮೆಡಲಿಸ್ಟ್. ಮತ್ತೆ ಬೆಂಗಳೂರಿಂದ ಬಂದಿದ್ದಾರೆ. ನನ್ನ ನೇಮ್ ಬಿಂದು ಅಂತ ಹೇಳಿ, ಮೈಸೂರಿಂದ ಬಂದಿದ್ದೀನಿ. 25 ವರ್ಷ. ನಾನು ಕೋಲಾರ್ ಬೋರ್ಡಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಮೆಡಲಿಸ್ಟ್ ಕೂಡ ಹೌದು. ಮತ್ತೆ ಮಧುಗಿರಿ ರಾಕ್ ಏನಿದೆ ಅದರಲ್ಲಿ ಎಕ್ಸ್ಪಿಡೇಷನ್ ಅಲ್ಲಿ ಪಾರ್ಟ್ ತಗೊಂಡಿದ್ದೀನಿ. ಮತ್ತೆ ನಾನು ಕೂಡ ಬೇಸಿಕ್ ಮೌಂಟೈನರಿಂಗ್ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ.